ಅಂದರೆ ನಿಮಗೆ ಕಂಪನಿಯಲ್ಲಿ ಬೇರೆಯವರಿಗೆ ಕೆಲಸ ಮಾಡೋದಿಲ್ಲದಿದ್ದರೂ ಸ್ಯಾಲ್ರಿ ಇಲ್ಲದಿದ್ದರೂ ನಿಮಗೆ ಅದು NPS ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಹಾಕ್ಬೋದು ಹಣ. ಓಕೆ. ಈ ಆರ್ ಡಿ ಅಂದರೆ ರೆಕರಿಂಗ್ ಡೆಪಾಸಿಟ್ ಅಂತ ಹೇಳ್ತಾರೆ. ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ಅದರಲ್ಲಿ ಹಾಕ್ಕೊಂಡು ಹೋಗ್ಬೋದು. ಅದು ಕೂಡ ಒಂದು ಥರದ್ದು ಶಿಸ್ತಿನ ರೀತಿಯಲ್ಲಿ ಸೇವ್ ಮಾಡೋದು, ಅಂದರೆ ಇನ್ವೆಸ್ಟ್ ಮಾಡುವ ವಾಹನ. ಆಲ್ಮೋಸ್ಟ್ ಇದರೆಲ್ಲ ಲಾಭಾಂಶ ಸೇಮ್ ಇರುತ್ತೆ. ಅಂದರೆ ನಿಮಗೆ ಈಗ PPF ಅಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಮತ್ತು ಇದು ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ರಿಟರ್ನ್ಸ್, ಅಂದರೆ ನಿಮ್ಮ ಲಾಭ. ಮತ್ತು ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಅದೇ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ನಿಮಗೆ ಲಾಭಾಂಶ ಸ್ವಲ್ಪ ಜಾಸ್ತಿ ಇರ್ಬೋದು. ಯಾಕೆಂದರೆ ನಿಮ್ಮ ಲಾಭ ನಿಮ್ಮದು ಅಪಾಯದ ಮೇಲೆ ಉಂಟು. ಈಗ ನಿಮಗೆ ಬ್ಯಾಂಕಲ್ಲಿ ಹೆಚ್ಚಾಗಿ ಸೇಫ್, ಅಂದರೆ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಥವಾ ಕೆಲವು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಲ್ಲೆಲ್ಲ ನೀವು FD ಎಲ್ಲ ಹಾಕಿಟ್ರೆ ಅದು ನಿಮಗೆ ಸಿಗುತ್ತೆ, ಅದರಲ್ಲಿ ಹೆಚ್ಚು ಅಪಾಯ ಇಲ್ಲ. ಆದರೆ ನೀವು ಈಗ ಇಕ್ವಿಟಿ ಮಾರ್ಕೆಟಲ್ಲಿ ಹಾಕೋದಂದರೆ, ಈಗ ಒಂದು ವೇಳೆ ಈಗ ನೋಡಿ, ನೀವು ಈಗ ಕಿಂಗ್ಫಿಷರ್ ಏರ್ಲೈನ್ಸ್ ಅಂತ ಒಂದು ಕಂಪನಿ ಇತ್ತು, ಅದು ಮತ್ತೆ ಬಂದಾಯಿತು. ಆಗ ನೀವು ಆ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಅದು ಲಾಸೇ ಆಯಿತು. ಈಗ ಅಂದರೆ ಕಂಪನಿ ಬಂದಾಯ್ತಲ್ಲ, ಅದರಿಂದ ಮತ್ತೆ ನಿಮಗೆ ಹಣ ಸಿಕ್ಕುವುದಿಲ್ಲ. ಹಾಗಾಗಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಾಗ ಅಪಾಯವೂ ಜಾಸ್ತಿ, ಹಾಗೆ ನಿಮ್ಮದು ಲಾಭವೂ ಜಾಸ್ತಿ ಬರುತ್ತೆ ಅದರಲ್ಲಿ. ಹಾಗಾಗಿ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಕೂಡ ನೀವು ಹಾಕೋದಾದರೆ ನಿಮಗೆ ಬ್ಯಾಂಕ್ FDಗಿಂತ ಅಥವಾ ಪೋಸ್ಟ್ ಆಫೀಸ್ FDಗಿಂತ ಜಾಸ್ತಿ ಲಾಭ ಬರುತ್ತೆ, ಆದರೆ ಅಪಾಯವೂ ಉಂಟು. ಆದರೆ ಮ್ಯೂಚುವಲ್ ಫಂಡಲ್ಲಿ ನೀವು ಸಿಸ್ಟಮ್ಯಾಟಿಕ್ ಆಗಿ ಒಂದು 8 ವರ್ಷವ 10 ವರ್ಷ 15 ವರ್ಷ ಹಾಕಿಟ್ರೆ ನಿಮಗೆ ಲಾಭ ಖಂಡಿತ ಸಿಗುತ್ತೆ. ಅದರಲ್ಲಿ ಒಂದು ಅಪಾಯ ಉಂಟು, ಆದರೆ ಹಣ ಹೋಗುವಂಥ ಅಪಾಯ ಇಲ್ಲ. ಮತ್ತು ತುಂಬ ಸಮಯ ನೀವು ಹೂಡಿಕೆ ಮಾಡಿಟ್ಕೊಂಡು ಹೋದರೆ ಅಪಾಯ ಕಡಿಮೆ ಆಗುತ್ತೆ. ಸೊ ನೀವು ಎಷ್ಟು ಸಮಯ ಅದರಲ್ಲಿ ಹೂಡಿಕೆ ಮಾಡಿದ್ರಿ ಅಷ್ಟು ನಿಮಗೆ ಅಪಾಯ ಕಡಿಮೆ, ಅದರಲ್ಲಿ ಲಾಭಾಂಶ ಜಾಸ್ತಿ ಆಗುತ್ತೆ. ಓಕೆ. ಇವಾಗ ನೀವು ಬ್ಯಾಂಕ್ ಬಗ್ಗೆ ಮಾತಾಡಿರೋ ಕಾರಣ ಕೇಳ್ತಾ ಇದ್ದೀನಿ. ಈ ಬ್ಯಾಂಕಲ್ಲಿ ಹೆಚ್ಚಾಗಿ ಬ್ಯಾಂಕಲ್ಲೂ ಕೆಲವೊಂದ್ಸಲ ಇನ್ಶೂರೆನ್ಸ್ ಸೇಲ್ ಮಾಡುವಂಥ ಅದನ್ನ ನೋಡಿದ್ದೀನಿ ನಾನು. ಸೊ ಕಣ್ಮುಚ್ಚಿ ತೆಗೆಯೋದು ಕರೆಕ್ಟಾ ಅಥವಾ ಇದರ ಬಗ್ಗೆ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಬೇಕಾಗುತ್ತೆ? ಬಿಕಾಸ್ ಬ್ಯಾಂಕ್ ಅಂತ ಹೇಳಿದ್ರೆ ನಮಗೆ ನಂಬಿಕೆ ಜಾಸ್ತಿ, ನೀವು ಹೇಳಿದ ಕೂಡಲೇ. ಸೊ ಅಲ್ಲಿ ಇನ್ಶೂರೆನ್ಸ್ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈಗ ಬ್ಯಾಂಕಿನವರು ಅಂದರೆ ಜನರಿಗೆ ಬ್ಯಾಂಕ್ ಅಂದರೆ ಒಂದು ನಂಬಿಕೆ ಜಾಸ್ತಿ. ಆದರೆ ಇತ್ತೀಚಿನ ದಿನದಲ್ಲಿ ಅವರಿಗೆ ಏನಾಗಿದೆ ಅಂದರೆ, ಅವರಿಗೆ ಕೂಡ ಈ ಮ್ಯೂಚುವಲ್ ಫಂಡ್ಸ್ ಇನ್ಶೂರೆನ್ಸ್ ಎಲ್ಲ ಮಾರಾಟ ಮಾಡಲಿಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಏನಾಗಿದೆ ಅಂದರೆ, ಈಗ ಅವರನ್ನು ಅಷ್ಟು ನಂಬಿಕೆಯಲ್ಲಿ ಅಪ್ರೋಚ್ ಮಾಡೋದು ಸರಿಯಲ್ಲ. ಯಾಕೆಂದರೆ ಅವರು ಎಂತಕ್ಕೆ ನಿಮಗೆ ಹಣ ಹಾಕಲಿಕ್ಕೆ ಹೇಳ್ತಾರೆ ಅದನ್ನು ಸ್ವಲ್ಪ ಯಾರಿಗಾದರೂ ಗೊತ್ತಿದ್ದವ್ರ ಹತ್ರ ಒಂದು ಕೇಳಿ ಆ ಹೂಡಿಕೆಗೆ ಹಾಕೋದು ಒಳ್ಳೆಯದು. ಯಾಕೆಂದರೆ ಈಗ ನಾವು ತುಂಬ ಕೇಳಿ ಬರ್ತೇವೆ, ಅಂದರೆ ಕೇಳ್ಕೊಂಡಿದ್ದೇವೆ. ಅಂದರೆ ಜನರಿಗೆ ಇನ್ಶೂರೆನ್ಸ್ ಮಾರಿ ಅವರಿಗೆ ಗೊತ್ತೇ ಇರುವುದಿಲ್ಲ, ಇಲ್ಲಿ ಸೈನ್ ಹಾಕಿ ಅಲ್ಲಿ ಸೈನ್ ಹಾಕಿ ಇದು ಒಂಥರದ್ದು ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಇನ್ಶೂರೆನ್ಸ್ ಮಾರಿದ್ದ ಇದು ಉದಾಹರಣೆ ಉಂಟು. ಹಾಗಾಗಿ ಈಗ ಬ್ಯಾಂಕಿನವರು ಹೇಳಿದರು ಈ ಹೂಡಿಕೆ ಒಳ್ಳೆಯದು, ಅದು ಕಂಪಲ್ಸರಿ, ಈ ಇನ್ಶೂರೆನ್ಸ್ ತಗೊಳ್ಳೋದು ಕಂಪಲ್ಸರಿ ಅಂತೆಲ್ಲ ಹೇಳಿದರೆ ನೀವು ಒಂದು ಸ್ವಲ್ಪ ಅದನ್ನು ವಿಮರ್ಶೆ ಮಾಡಿ ಇನ್ನೊಬ್ಬರ ಹತ್ರ ಕೇಳಿ ಮತ್ತೆ ಹೋಗಿ ತಗೊಳ್ಳೋದು ಒಳ್ಳೆಯದು. ಹಾಗಾಗಿ ತುಂಬ ನಂಬಿಕೆಯಿಂದ ಬ್ಯಾಂಕಿನವರನ್ನು ಕೂಡ ನೋಡಬೇಡಿ. ಈಗ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಬ್ಯಾಂಕಿನಲ್ಲಿ ಏನಾಗಿದೆ ಅಂದರೆ, ಈಗ ನಿಮ್ಮ ಹಣ ಎಲ್ಲ ಬ್ಯಾಂಕಿನಲ್ಲಿದ್ದರೆ, ತುಂಬ FD ಎಲ್ಲ ಇದ್ದರೆ ಅವರಿಗೂ ಒಂದು ಥರದ್ದು ಆಸೆ ಬರುತ್ತೆ. ಅಂದರೆ ಈ ಜನಕ್ಕೆ ತುಂಬ ಹಣ ಉಂಟು ಬ್ಯಾಂಕಿನಲ್ಲಿ, ಅದಕ್ಕೆ ಇವರ ಹೆಸರಲ್ಲಿ 1-2 ಇನ್ಶೂರೆನ್ಸ್ ಮಾಡಿ ಬಿಡುವ, ಆಗ ನಮ್ಮ ಟಾರ್ಗೆಟ್ ಮೀಟ್ ಆಗ್ತದೆ ಅಂತ ಎಲ್ಲ ಅವರ ತಲೆಯಲ್ಲಿ ಯೋಚನೆ ಬರಬಹುದು. ಹಾಗಾಗಿ ಅಂದರೆ ನಮ್ಮ ಗೊತ್ತಿದ್ದವರಲ್ಲಿ ಇಂಥ ಇದು ಏನು ವಿಚಾರ ಅಲ್ಲ, ಇಂಥ ಸಿಚುವೇಶನ್ ಆಗಿದೆ. ಅಂದರೆ ಅವರಿಗೆ ಗೊತ್ತಿಲ್ಲದೆ ಇನ್ಶೂರೆನ್ಸ್ ತಗೊಂಡಿದ್ದಾರೆ, ಮತ್ತೆ ನನ್ನ ಹತ್ರ ಬಂದು ಕೇಳಿದ್ದಾರೆ ಇದು ಏನು, ಅವರು FD ಅಂದರೆ ತುಂಬ ರಿಟರ್ನ್ಸ್ ಬರ್ತದೆ ಇದರಲ್ಲಿ, ಇದೊಂದು ಥರದ್ದು FD ಅಂತ ಹೇಳಿ ನನಗೆ ಮಾರಿದ್ದಾರೆ. ಮತ್ತು ನೋಡುವಾಗ ಅದೊಂದು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ ಆಗಿತ್ತು. ಮತ್ತು ನನಗೆ ಅನ್ನಿಸಿತು ಅವರಿಗೆ ಅದು ಸೂಟೇಬಲ್ ಅಲ್ಲ ಅಂತ. ಯಾಕಂದರೆ ಅವರಿಗೆ 45 ವರ್ಷ ದಾಟಿದೆ, ಅವರಿಗೆ ಅಂತ ಪ್ರಾಡಕ್ಟ್ ಸೂಟೇಬಲ್ ಅಲ್ಲ. ಆದರೂ ಅವರು ಬ್ಯಾಂಕಿನವರು ಮಾರಿದ್ದಾರೆ. ಈಗ ಅವರು ಮ್ಯಾನೇಜರ್ ಹತ್ರ ಹೋಗಿ ಮಾತಾಡುವಾಗ ನೀವು ಮಾರಿದವ್ರ ಹತ್ರವೇ ಕೇಳಿ ಅಂತ ಹೇಳ್ತಾ ಇದ್ದಾರಂತೆ.
ಆ ಮಾರಿದವರಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದೆ, ಅವರು ಇವರ ಫೋನ್ ತೆಗಿತಾ ಇಲ್ಲ, ರಿಸೀವ್ ಮಾಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕಂದರೆ ಇನ್ಶೂರೆನ್ಸಿಗೆ ತುಂಬ ಹಣ ಕಟ್ಟಬೇಕಾಗುವ ಇದು ಬಂದಿದೆ ಅವರಿಗೆ. ಹಾಗಾಗಿ ಸ್ವಲ್ಪ ಬ್ಯಾಂಕಿನಲ್ಲಿಯೂ ನಿಮಗೆ ಅದು ಒಳ್ಳೆಯದು, ಇದು ಒಳ್ಳೆಯದು, ಇದು ತಗೊಳ್ಳಿ, ಅದು ತಗೊಳ್ಳಿ ಅಂದವರು ಹೇಳಿದರೆ ಸ್ವಲ್ಪ ಜಾಗ್ರತೆಯಿಂದ ಅದನ್ನು ವಿಚಾರಿಸಿ, ಇನ್ನೊಬ್ಬರ ಹತ್ರ ವಿಚಾರಿಸಿ ಸ್ವಲ್ಪ ವಿಮರ್ಶೆ ಮಾಡಿ ಮತ್ತೆ ಅದರಲ್ಲಿ ಹಣ ಹಾಕಿ, ಅಥವಾ ಬೇಡ ಅಂತ ಹೇಳಿ. ಯಾಕೆಂದರೆ ನಿಮಗೆ ಬೇಡ ಅಂತ ಹೇಳುವ ಹಕ್ಕು ಉಂಟು. ಅಂದರೆ ಬ್ಯಾಂಕಿನವರು ಎಷ್ಟೇ ಒತ್ತಾಯ ಮಾಡಿದರೂ ನಿಮಗೆ ಬೇಡ ಅಂತ ಹೇಳುವ ಹಕ್ಕು ಉಂಟು. ಅದೊಂದು ನಿಮ್ಮ ಯೋಚನೆಯಲ್ಲಿ ಇರಬೇಕು. ಸೊ ಮ್ಯಾಮ್, ಇದುವರೆಗೂ ಇಲ್ಲಿ ಬಗ್ಗೆ SIP ಆಗಿರ್ಬೋದು, SWP ಆಗಿರ್ಬೋದು, ಇದರ ಬಗ್ಗೆ ನಮ್ಗೊಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಯಾರಿಗೂ ಗೊತ್ತಿರಲ್ಲ. ಸೊ ಇನ್ಡೆಪ್ತ್ ಇನ್ಫಾರ್ಮೇಶನ್ ತುಂಬಾನೇ ಇದೆ, ಅದೊಂದು ಸಮುದ್ರ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ SIP ಅಂದರೆ ಏನು, SWP ಅಂದರೆ ಏನು, ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಜಾಬಿಗೆ ಸೇರಿದ ಕೂಡಲೇ ನಾವು ಮಾಡಬೇಕಾಗಿರುವಂಥ ಫಸ್ಟ್ ಕೆಲಸ ಏನು, ಅದೇ ರೀತಿ ಬ್ಯಾಂಕಲ್ಲಿ ನಾವು ಇನ್ಶೂರೆನ್ಸ್ ಸೇಲ್ ಮಾಡೋದಾದರೆ ಯಾವ ರೀತಿ ಅದನ್ನ ನಾವು ಯೋಚನೆ ಮಾಡಿ ತಗೋಬೇಕಾಗುತ್ತೆ. ಸೊ ಇದರ ಬಗ್ಗೆ ಎಲ್ಲ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ನಿಮಗೆ ಸಿಕ್ಕಿದೆ. ನೀವು ಒಂದು ವೇಳೆ ಡಾಕ್ಟರ್ ಸುಕನ್ಯಾದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ, ಇವ್ರ ಆಫೀಸ್ ಇರುವಂಥದ್ದು ಸಿಟಿಗೇಟ್ ಬಿಲ್ಡಿಂಗ್, ಫಸ್ಟ್ ಫ್ಲೋರ್, ಕದ್ರಿಯಲ್ಲಿ. ಸೊ ಇವ್ರನ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.